ಮಸಾಲ ಹಂಚಿನ ಮಸಾಲ ಮತ್ತು ಕಾರೆಕಾಳು. ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತ್ರೆ ನಮಸ್ಕಾರ. ಎನಿ ನಮ್ಮ ಮನ್ಪುಗ ಎಟ್ಟಿ ಸುಕ್ಕ ಹೋಟೆಲ್ ಸ್ಟೈಲ್ದ ಎಟ್ಟಿ ಸುಕ್ಕ ಬಲಲೆ ಇತ್ತುಂಡು ಐಕೆ ಎಣ್ಣೆ ಬಾಡ್ಗ ಮಾಡಿ ಮತ್ತೆ ಎಟ್ಟಿ ಬಾಡ್ಗ ಅರ್ಧ ಸ್ಪೂನ್ ಹತ್ತು ಅರಿಶಿನ, ರುಚಿಗೆ ತಕ್ಕ ಉಪ್ಪು ಮತ್ತೆ ಮುಚ್ಚಳ ಮುಚ್ಚಿದ್ದು 5 ನಿಮಿಷ ಬೇಯಾಗಿ ಮಸಾಲೆ ಮಾಡೋದು. ಚಿಕನ್ದ ಪಾಡು ನಮ್ಮ ಮಸಾಲೆ ಹಂಚಿನ ಮಸಾಲ ಏನು ಕಲಿತೆ ಮಸಾಲೆ ಸರಿ ಅಂತ ಮತ್ತೆ ಕಾರೆಕಾಳು റെഡിയാണ്. ഇത് എട്ടി സുക്ക റെഡിയാണ്. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ ಮನ್ಪ್ಲೆ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ. ನನ್ನದ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.